ವಿಶ್ವ ಪರ್ಯಾಯ ಸಂಚಾರದಲ್ಲಿರುವ ಭಾವಿ ಪರ್ಯಾಯ ಮಠಾಧೀಶರಾದ ಪೂಜ್ಯ ಪುತ್ತಿಗೆ ಶ್ರೀಪಾದರು ಏಕಾದಶಿಯ ಪರ್ವದಿನದಂದು ಮೆಲ್ಬೋರ್ನ್ ಮಹಾನಗರದಲ್ಲಿ ಭಕ್ತರ ಸಮ್ಮುಖದಲ್ಲಿ ಹರಿವಾಣ ಸೇವೆಯನ್ನು ನಡೆಸಿದರು. ಮಾಡಿ ನುಡಿ ನಾಲಿಗೆಯ ಬಿಡಿದು ಕೊರಳದ ಬದೆಯ ಮಾಡಿ ನುಡಿ ನಾಲಿಗೆಯ ಬಿಡಿದು ಹರುಷದಿಂದ ಆವರಿ ಮಾಡಿ ಹರುಷದಿಂದ ಹಾರಿ ಮಾಡಿ ಹರುಷದಿಂದ ಹಾರಿ ಮಾಡಿ ಕುಣಿದು ಚಪ್ಪಲಿಕ್ಕು ವಿಶ್ವ ಪರ್ಯಾಯ ಸಂಚಾರದಲ್ಲಿರುವ ಭಾವಿ ಪರ್ಯಾಯ ಪೀಠಾಧೀಶರಾದ ಪುತ್ತಿಗೆ ಶ್ರೀಪಾದರನ್ನ ಆಸ್ಟ್ರೇಲಿಯಾ ಅನಿವಾಸಿ ವಲಸೆ ಸಚಿವರಾದ ಆಂಡ್ರೂ ಗೇಲ್ಸ್ ಅವರು ತಮ್ಮ ನಿವಾಸಕ್ಕೆ ಕರೆಯಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದರು ಇತ್ತೀಚೆಗೆ ಹಿಂದೂ ದೇವಾಲಯಗಳನ್ನು ಗುರಿಯಾಗಿರಿಸಿ ಆಕ್ರಮಣ ಮಾಡಿ ಹಾನಿ ಮಾಡಿರುವ ಬಗ್ಗೆ ಶೀಘ್ರ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮಾನ್ಯ ಸಚಿವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಇದ್ದರು. ಶ್ರೀಗಳ ಸಲಹೆಯನ್ನು ಪಡೆದುಕೊಂಡರು. ಭಾರತೀಯರಿಗೆ ವೀಸಾ ಕಾರ್ಯಗಳ ಶೀಘ್ರ ವಿಲೇವಾರಿ ಬಗ್ಗೆಯೂ ಪ್ರಸ್ತಾವಿಸಲಾಯಿತು. ಅದಾದ ಬಳಿಕ ವಿಕ್ಟೋರಿಯಾ ಗವರ್ಮೆಂಟ್ನ ಶಿಕ್ಷಣ ಸಚಿವೆ ನ್ಯಾಟ್ಲಿ ಹಚಿನ್ಸ್ ಅವರನ್ನ ಪುತ್ತಿಗೆ ಶ್ರೀಪಾದರು ಭೇಟಿಯಾದರು. ಶ್ರೀಪಾದರು ಮುಂದಿನ ಪರ್ಯಾಯಕ್ಕೆ ಅವರೆಲ್ಲರಿಗೂ ಆಹ್ವಾನವನ್ನು ನೀಡಿದರು. ಜನರಿಂದ ಭಗವದ್ಗೀತೆ ಬರೆಯಿಸುವ ಮಹಾ ಅಭಿಯಾನಕ್ಕೆ ಸಚಿವೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು.